ಹಿಜಾಬ್ ಹೆಸರಿನಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವುದು ರಾಜಕೀಯ ದುಂಬರಾಟವಾಗ್ತಾ ಇದ್ದು ಮಧ್ಯಮ ವರ್ಗದ ಮಕ್ಕಳನ್ನ ಬಳಸಿಕೊಂಡು ಈ ವಿವಾದ ಸೃಷ್ಟಿ ಮಾಡಲಾಗ್ತಾ ಇದೆ ಎಂದು ಮಹಿಳಾ ಹೋರಾಟಗಾರ್ತಿ ಜೋಹರಾ ನಿಸಾರ್ ಆರೋಪಿಸಿದ್ದಾರೆ. ಪುತ್ತೂರಿನಲ್ಲಿ ಪ್ರಸಕ್ತ ಬೆಳವಣಿಗೆಗಳ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೋಹರಾ, ಈ ಹೋರಾಟದಲ್ಲಿ ಯಾವ ರಾಜಕೀಯದವನ ಮುಖಂಡನ ಮಕ್ಕಳಿಲ್ಲ. ಹಿಜಾಬ್ಗಾಗಿ ಹೋರಾಟ ಮಾಡುವವರು ಈ ವಿಚಾರವನ್ನ ತಿಳಿಬೇಕು ಮತ್ತು ಮಕ್ಕಳ ಪೋಷಕರು ಈ ವಿಚಾರವನ್ನ ಅರ್ಥೈಸಿಕೊಳ್ಳಬೇಕು ಎಂದು ಜೋಹರಾ ನಿಸಾರ್ ಮನವಿ ಮಾಡಿದ್ರು. ಕೇವಲ ಹಿಜಾಬ್ಗೋಸ್ಕರ ನಿಮ್ಮ ಮಕ್ಕಳ ಭವಿಷ್ಯದ ಮೇಲೆ ಚೆಲ್ಲಾಟ ಮಾಡದಿರಿ, ಕಾಲೇಜುಗಳ ನಿಯಮ ಪಾಲಿಸಿ, ಕಾಲೇಜಿನ ಹೊರಗೆ ನಿಮ್ಮನ್ನ ಯಾರು ಹಿಜಾಬ್ ಹಾಕಬೇಡಿ ಎಂದು ಒತ್ತಾಯಿಸಿಲ್ಲ. ಹಿಜಾಬ್ ವಿಚಾರವನ್ನಿಟ್ಟು ನಿಮ್ಮ ಮಕ್ಕಳನ್ನ ಶಾಲೆಯಿಂದ ದೂರ ಮಾಡುವ ಹುನ್ನಾರ ನಡೀತಾ ಇದೆ. ಮುಸ್ಲಿಂ ಹೆಣ್ಣು ಮಗುವನ್ನ ಮನೆಯಲ್ಲಿ ಮೂಲೆ ಗುಂಪು ಮಾಡಲಾಗ್ತಾ ಇದೆ. ಮಕ್ಕಳು ಪೋಷಕರು ಈ ವಿಚಾರವನ್ನ ಅರಿತುಕೊಳ್ಳಬೇಕು ಎಂದು ಜೋಹರಾ ನಿಸಾರ್ ಮನವಿ ಮಾಡಿದ್ರು. ವಿದೇಶಕ್ಕೆ ಹೋಗಿ ಕಲಿತಾ ಇದ್ದಾರೆ ಮಕ್ಕಳೇ, ಯೋಚನೆ ಮಾಡಿ. ಅವರು ಯಾರು ಇಲ್ಲಿಯ ಶಾಲೆಯಲ್ಲಿ ಕಲಿತಾ ಇಲ್ಲ. ಯಾವ ಒಬ್ಬ ರಾಜಕೀಯ ನಾಯಕನ ಮಕ್ಕಳು ನಮ್ಮ ಹಾಗೆ ಇಲ್ಲಿ ಕಾಲೇಜಲ್ಲಿ ಕಲಿತಾ ಇಲ್ಲ. ಅವರು ವಿದೇಶದಲ್ಲಿ ಕಲಿತಾ ಇದ್ದಾರೆ, ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಸರ್ಕಾರಿ ಉದ್ಯೋಗ ಸಿಗ್ಲಿಕ್ಕೆ ನಮ್ಗೆ ಯೋಗ್ಯತೆ ಇಲ್ವಾ? ನಮ್ಗೆ ಪಡ್ಕೊಳ್ಳಿಕ್ಕೆ ನಮ್ಗೆ ಆ ಅರ್ಹತೆ ಇಲ್ವಾ? ಆ ಅರ್ಹತೆಯನ್ನು ನಾವು ಪಡ್ಕೊಳ್ಳೋಣ. ಅದಕ್ಕೋಸ್ಕರ ನಾವು ಬೇಕಿದ್ರೆ ಜಾತಿ ಮತ ಧರ್ಮ ಬಿಟ್ಟು ಹೋರಾಡೋಣ. ದಯವಿಟ್ಟು ವಸ್ತ್ರಕ್ಕೋಸ್ಕರ ನಾವು ಇವತ್ತು ಬೀದಿಯಲ್ಲಿ ಹೋರಾಟ ಮಾಡುವಂತ ಪರಿಸ್ಥಿತಿ ಬರೋದು ಬೇಡ. ಬಹಳ ಭಯಂಕರವಾಗಿ ನಾವು ಯಾವ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನಿಜವಾಗ್ಲೂ ಒಂದು ರೀತಿಯ ಸಂಕಟ ಕೂಡ ಆಗ್ತಾ ಇದೆ ಈ ವಿವಾದಗಳನ್ನು, ಇವತ್ತಿನ ಈ ಪರಿಸ್ಥಿತಿಯನ್ನು, ಮಕ್ಕಳ ಪರಿಸ್ಥಿತಿಯನ್ನು ನೋಡಿದಾಗ. ಇದು ಟೋಟಲಿಯಾಗಿ ನಾನು ನನ್ನ ವೈಯಕ್ತಿಕವಾಗಿ ಹೇಳಬೇಕಿದ್ರೆ ಇದು ರಾಜಕೀಯದ ದೊಂಬರಾಟ. ಈ ರಾಜಕೀಯದ ದೊಂಬರಾಟದಲ್ಲಿ ನಮ್ಮಂಥ ಮಧ್ಯಮ ವರ್ಗದ ಮಕ್ಕಳು ಬಲಿಪಶುಗಳಾಗ್ತಾ ಇದ್ದಾರೆ. ಇವತ್ತು ಈ ಹೋರಾಟದಲ್ಲಿ ಪ್ರತಿಭಟನೆಯಲ್ಲಿ ಇರುವ ಯಾರು ಕೂಡ ಯಾವ ರಾಜಕೀಯದವನ MLA ಮಕ್ಕಳಾಗ್ಲಿ, MLC ಮಕ್ಕಳಾಗ್ಲಿ ಅಥವಾ ಒಬ್ಬ ಮಿನಿಸ್ಟರ್ನ ಮಕ್ಕಳಾಗ್ಲಿ ಇಲ್ಲ. ಇಲ್ಲಿರೋದು ಬಡ ಮಧ್ಯಮ ವರ್ಗದ ಮಕ್ಕಳು ಮಾತ್ರ ಇಲ್ಲಿ ಇರೋದು. ದಯವಿಟ್ಟು ಪ್ರತಿಯೊಬ್ಬ ಮಗುವಿನ ಪೋಷಕರು ಯೋಚನೆ ಮಾಡಿ, ಸಂಘಟನೆಯವರು, ರಾಜಕೀಯದವರು ಇದರಲ್ಲಿ ಅವರ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಭವಿಷ್ಯ ಹಾಳಾಗ್ತಾ ಇರೋದು ನಮ್ಮ ಮಕ್ಕಳದು. ಮಕ್ಕಳನ್ನು ಬಲಿಪಶುಗಳನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಹೋರಾಟ ಮಾಡಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ ಬೇಕಾದಷ್ಟು ನಮಗೆ ಈ ಕಾರಣ ಇದೆ, ಬೇಕಾದಷ್ಟು ನಮಗೆ ಅವಶ್ಯಕತೆಗಳಿದೆ. ಅದಕ್ಕೆ ಹೋರಾಟ ಮಾಡೋಣ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಯಾವ ಡಿಪಾರ್ಟ್ಮೆಂಟಿಗೆ ಹೋಗಿ, ಕರ್ನಾಟಕದವರಿಗೆ ಸರ್ಕಾರಿ ಉದ್ಯೋಗಗಳಿಲ್ಲ. ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟಿಗೆ ಹೋಗಿ ಎಲ್ಲಿಯೋ ಹಿಂದಿಯವ ಇದ್ದಾನೆ. ಇವತ್ತು ಇಲ್ಲಿ ನಮ್ಮಲ್ಲಿಯೇ ಇರುವಂತ ಬ್ಯಾಂಕ್ಗಳಿಗೆ ಹೋಗಿ ಪಂಜಾಬ್ನವನು ಬಂದು ಇಲ್ಲಿ ಬ್ಯಾಂಕ್ನಲ್ಲಿ ಕುತ್ಕೊಂಡಿದ್ದಾನೆ. ಯಾಕೆ? ನಮ್ಗೆ ಅಂತ ಯೋಗ್ಯತೆ ಇಲ್ವಾ? ಇಲ್ಲಿ ಜಾತಿ ಧರ್ಮದ ಬಣ್ಣ ಕಟ್ಕೊಂಡು ಮಕ್ಕಳನ್ನು ಕೂರಿಸ್ಕೊಂಡು, ಮಕ್ಕಳಿಗೆ ಗೊತ್ತಿಲ್ಲ, ಬಿಸಿ ರಕ್ತದ ಮಕ್ಕಳು. ನೀವು ಯೋಚನೆ ಮಾಡಿ, ಆ ಮಕ್ಕಳನ್ನು ಕೂರಿಸ್ಕೊಂಡು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ, ಏನು ಪರ್ಮನೆಂಟ್ ಆಗಿ ಇರ್ಲಿಕ್ಕೆ ಹೇಳಿದ್ರ? ಹೊರಗಡೆ ಬಂದ ಮೇಲೆ ನಿನ್ಗೆ ಯಾವ ವೇಷಭೂಷಣಗಳನ್ನು ಬೇಕಾದ್ರೆ ಹಾಕೋ. ಅದರಲ್ಲೂ ಹೆಣ್ಣು ಮಕ್ಕಳ ವೇಷಭೂಷಣಗಳ ಬಗ್ಗೆ ಮಾತಾಡ್ಕೊಂಡು ಇವತ್ತಿದ್ದೀರಲ್ಲ, ಯಾಕೆ? ಎಲ್ಲಿ ಹೋದ್ರಿ ಎಲ್ರು? ಎಲ್ಲಿ ಯಾರಿದ್ದೀರಾ ಮಾತಾಡ್ಲಿಕ್ಕೆ? ಇವತ್ತು ಮಕ್ಕಳನ್ನು ಕೂಡ ಮೀಡಿಯಾದ ಮುಂದೆ ಬಿಡ್ತಾ ಇದ್ದೀರಲ್ಲ ನೀವು ಮಾತಾಡ್ಲಿಕ್ಕೆ. ನೀವು ಯಾಕೆ ಮಾತಾಡ್ತಾ ಇಲ್ಲ? ಯಾಕೆಂದ್ರೆ ನಿಮ್ಮ ಮಕ್ಕಳು ಇಲ್ಲ ಅಲ್ವಾ? ಇಲ್ಲಿ ಇರೋದು ಮಧ್ಯಮ ವರ್ಗದವರ ಮಕ್ಕಳಲ್ವಾ? ಯಾವ ಪಕ್ಷದವರೇ ಇರ್ಬೋದು. ದಯವಿಟ್ಟು ಯೋಚನೆ ಮಾಡಿ ಪೋಷಕರೇ. ಅವರವರ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಮಾತಾಡ್ತಾ ಇದ್ದಾರೆ, ನಿಮ್ಮ ಹತ್ರ ಆಟ ಆಡಿಸ್ತಾ ಇದ್ದಾರೆ, ನಿಮ್ಮನ್ನು ಪಾತ್ರಧಾರಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಸೂತ್ರಧಾರಿಗಳಲ್ಲಿ ಕೂತ್ಕೊಂಡು